ಅನೇಕ ಜನಪದ ಆರಾಧನಾ ಪರಂಪರೆಗಳಲ್ಲಿ ಭೂತಾರಾಧನೆ ಕೂಡ ಒಂದು. ಇದನ್ನು ದೈವಾರಾಧನೆ ಎಂದು ಕೂಡ ಕರೆಯುತ್ತಾರೆ. ಭೂತಾರಾಧನೆ ಎಂದ ತಕ್ಷಣ ಕೇವಲ ಪುರುಷರು ವೇಷವನ್ನು ಹಾಕ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಕೇರಳದ ಭೂತಾರಾಧನೆಗಳಲ್ಲಿ ಒಂದು ಭೂತ ಮಹಿಳೆಯರು ಕೂಡ ಕಟ್ಟುತ್ತಾರೆ. ಆ ಭೂತಾರಾಧನೆ ಯಾವುದು? ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಮಲಯಾಳ ಭೂತಗಳ ಕುರಿತು ತಯಾರಿಸಲಾದ ಸಾಕ್ಷ್ಯ ಚಿತ್ರ ದೈವ ನುಡಿ ಸರಣಿ ಪ್ರಸಾರ ಕಾರ್ಯಕ್ರಮವು ವಿ4 ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಸಾಕ್ಷ್ಯ ಚಿತ್ರವು ರಾಜೇಶ್ ಬೆಜಂಗಳರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ಕಾಸರಗೋಡಿನ ಜಯನ್ ಮಾಂಗಟ್ ನಿರ್ಮಿಸಿದ್ದಾರೆ. ಪ್ರತಿ ವಾರವೂ ಕೂಡ ಒಂದೊಂದು ಭೂತಗಳ ಕುರಿತಂತೆ ವಿಶೇಷತೆಯನ್ನು ಈ ಸಾಕ್ಷ್ಯ ಚಿತ್ರದಲ್ಲಿ ತಿಳಿಸಲಾಗಿದೆ. ಇಂದು ರಾತ್ರಿ 7 ಗಂಟೆಗೆ ಪ್ರಸಾರವಾಗುವ ದೈವ ನುಡಿ ವಿಶೇಷ ಸಂಚಿಕೆಯಲ್ಲಿ ಕೇರಳದಲ್ಲಿ ಕಟ್ಟುವ ಹೆಣ್ಣು ಭೂತದ ಕುರಿತಾದ ಸಾಕ್ಷ್ಯ ಚಿತ್ರ ಪ್ರಸಾರವಾಗಲಿದೆ. ಕೇರಳದಲ್ಲಿ 400 ಭೂತಗಳಿದ್ದರೂ ಅದರಲ್ಲಿ 350 ಭೂತಗಳು ಹೆಣ್ಣು ಭೂತಗಳು. ಆದರೆ ಇದನ್ನು ಕಟ್ಟುವವರು ಮಾತ್ರ ಪುರುಷರು. ಇದರಲ್ಲಿ ಒಂದು ಭೂತ ಮಾತ್ರ ಸಾಕಷ್ಟು ವಿಶೇಷತೆಯನ್ನ ಪಡೆದುಕೊಂಡಿದೆ. ಆ ಭೂತವನ್ನು ಸ್ವತಃ ಮಹಿಳೆಯರೇ ಕಟ್ಟುತ್ತಾರೆ. ಧಾರುಕ ಎಂಬ ರಾಕ್ಷಸನನ್ನು ಕೊಂದ ಈ ಮಹಿಳಾ ಭೂತಕ್ಕೆ ವಿಭಿನ್ನ ಹೆಸರುಗಳು ಕೂಡ ಇದೆ. ಭಗವತಿ, ಚಾಮುಂಡಿ, ಈಶ್ವರಿ ಹೆಸರುಗಳಲ್ಲದೆ ಅಚ್ಚಿ, ಪೋಡಿ ಎಂಬ ಹೆಸರುಗಳಿದೆ. ಇದರಲ್ಲಿ ವಳ್ಳಿಯಮ್ಮ ಎಂಬ ಭೂತವನ್ನು ಮಹಿಳೆಯರೇ ಕಟ್ಟುತ್ತಾರೆ. ಆ ದೇವತೆನ ಕಾರು ಸ್ಪರ್ಶವಾಯನ ಜಾಗನೆ ತೆಕ್ಕುಂಬಾಡ್ ಕೂಲೋತ್ ಕನಕತ್ತೂರು. ಅವಳು ಪೊಂಜೋಲೆ ಕಟ್ಟುನ ದೈವ ದೇವಕ್ಕೂತ್. ಇಡೀ ಕೇರಳೋಡು ಪೊಂಜೋಲು ಕಟ್ಟುನ ಒಂಜೇ ಒಂಜಿ ದೈವ. ಕೇರಳದಲ್ಲಿ ಈ ದೇವಿಯ ಪಾದಸ್ಪರ್ಶವಾದ ಜಾಗವೇ ತೆಕ್ಕುಂಬಾಡ್ ಕುಲೋತತ್ ಕನಕತೂರು. ಇಲ್ಲಿ ಮಹಿಳೆಯರೇ ಕಟ್ಟುವ ದೈವ ದೇವಕೂತ್. ಇಡೀ ಕೇರಳದಲ್ಲಿ ಮಹಿಳೆಯೇ ಕಟ್ಟುವ ಒಂದೇ ದೈವ ಅಂದರೆ ಅದು ದೇವಕೂತ್. ದೈವ ಕಟ್ಟುವ ಸ್ಥಳಕ್ಕೆ ಕೇವಲ ಮಹಿಳೆಯರಿಗೆ ಮಾತ್ರ ಅವಕಾಶ. ಪುರುಷರಿಗೆ ಇಲ್ಲಿ ಅವಕಾಶವಿರೋದಿಲ್ಲ. ಆ ಕೋಲ ಕಟ್ಟುವ ಮಹಿಳೆ ಆ ಜಾಗದಲ್ಲಿ 2 ದಿನ ಶ್ರದ್ಧಾ ಭಕ್ತಿಯಿಂದ ಆ ಜಾಗದಲ್ಲೇ ವಾಸಿಸಬೇಕು. ಹೀಗೆ ಈ ವಿಶೇಷವಾಗಿ ಮಹಿಳೆಯೇ ಕಟ್ಟುವ ದೈವದ ಕುರಿತಾಗಿ ತಿಳಿಸುವಂತಹ ಇಂದಿನ ಸಂಚಿಕೆಯೇ ದೈವ ನುಡಿ. ರಾಜೇಶ್ ಬೆಜಂಗಳರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ಕಾಸರಗೋಡಿನ ಜಯನ್ ಮಾಂಗಟ್ ನಿರ್ಮಿಸಿರುವ ದೈವ ನುಡಿ ಸಾಕ್ಷ್ಯ ಚಿತ್ರದಲ್ಲಿ ಇಂದಿನ ಸಂಚಿಕೆಯಲ್ಲಿ ಈ ದೈವದ ಕುರಿತಾದ ವಿಶೇಷತೆಯು ಇಂದು ರಾತ್ರಿ 7 ಗಂಟೆಗೆ ವಿ4 ನ್ಯೂಸ್ನಲ್ಲಿ ಪ್ರಸಾರವಾಗಲಿದೆ. ಕರಿನ ಕಾಲದ ನಮ್ಮ ಹಿರಿಯರ್ನ ಬದುಕುದ ಕತೆಗಳು ತೋಟಂಪದಕುಳೆಡು ಬರ್ಪುಂಡು. ಕರಿನ ಕಾಲದ ಬಗೆಟ್ ತೆರಿಯರೆ ತಿರ್ಗಾದೀನ ಕನ್ನಡಿಯೇ ಈ ದೈವಲು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.